ನಾನು ಮಗ್ಗುಲ ಗ್ರಾಮದ ಸುಂಕದಕಟ್ಟೆ ಜಂಕ್ಷನಲ್ಲಿದ್ದೀನಿ. ಇವತ್ತು ಬೆಳಿಗ್ಗೆ ಒಂದು 5 ಗಂಟೆಗೆ ಸುಮಾರಿಗೆ ಮಾರ್ನಿಂಗ್ ಒಂದು ಆಕ್ಸಿಡೆಂಟ್ ಆಗಿದೆ. ದಯವಿಟ್ಟು ಇವಾಗ ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ, ಜೀವಕ್ಕೇನು ಬೇರೆ ಯಾವುದೇ ತೊಂದರೆ ಆಗಿಲ್ಲ. ಮತ್ತು ಇಲ್ಲಿ ಪಟ್ಟಣ ಪಂಚಾಯತಿದೊಂದು ನೀರು ಸರಬರಾಜಿದೊಂದು ಟ್ರ್ಯಾಕ್ಟರ್ದು ಒಂದು ತೊಟ್ಟಿಲಿದೆ, ಅದೊಂದು ಇರೋದಕ್ಕೇನೋ ಬಚಾವ್ ಅಂತ ಹೇಳ್ಬೋದು, ಜೀವಹಾನಿ ಏನು ತೊಂದರೆ ಆಗಿಲ್ಲ ಅಂತ. ಆದರೆ ಇದ್ರ ಕೆಳಗೆ ತುಂಬ ಆಳ ಇರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಪಟ್ಟಣ ಪಂಚಾಯತಿ ಏನಾದರೂ ಒಂದು ಕ್ರಮ ಕೈಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ರೂಪೇಶನಿರ್ತು ಕಾಮರ್ನ ಟಯರ್ ಕೊಡ್ತಾ ಟಯರ್ హలో హలో ನೋಡ್ರಿ ಬಂದಿರ್ತೇನ್ರಿ మనకు ఇదంటే సుంగదాట ಬಂದಿಟ್ಲ ಹಾಂ ಸರಿ ಇದು ಬೆಳಿಗ್ಗೆ ಎಷ್ಟೊತ್ತಾಯಿತು ಆಕ್ಸಿಡೆಂಟ್ ಆಗಿದ್ದು? ಮತ್ತು ನೀವು ರೆಸ್ಕ್ಯೂ ಮಾಡಿದ್ದೀರಲ್ಲ, ಯಾವ ಥರ ಏನು ಪ್ರಾಬ್ಲಮ್ ಆಯಿತು ಅಂತ ಒಂಚೂರು ಹೇಳ್ತೀರಾ? ಸರ್, ಇದು ಬೆಳಗಿನ ಜಾವ 5ರಿಂದ 5:15 ಒಳಗಿಂತ ನಡೆದ ಘಟನೆ. ಇವತ್ತು ಏನಾಯಿತು ಅಂತ ಹೇಳಿದರೆ, ಪಾಪ ಅವರೇನೋ ಬರೋ ಟೈಮಲ್ಲಿ ಸ್ವಲ್ಪ ಡ್ರೈವಿಂಗಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಬಟ್ ರೋಡ್ ಸೈಡಲ್ಲಿ ಒಂದು ವಾಟರ್ ಟ್ಯಾಂಕ್ ನಿಂತಿರೋದ್ರಿಂದ ಅವರು ಅಪಾಯ, ಅವ್ರ ಸಂಸಾರ, ಅವ್ರ ಕುಟುಂಬ ಇವತ್ತು ಅಪಾಯದಿಂದ ಪಾರಾಗಿದ್ದಾರೆ. ಸೊ ಮೇನ್ ಏನಂತ ಹೇಳಿದರೆ ಸರ್, ಈ ರೋಡ್ ಈ ಟರ್ನ್ ಅಂದರೆ ಸಿದ್ದಾಪುರದಿಂದ ಬರುವಂಥ ರೋಡ್ ಇದು ಟೌನಿಗೆ ಹೋಗೋಕ್ಕೆ 2 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇಲ್ಲಿ ಲೆಫ್ಟ್ ಸೈಡಲ್ಲಿ 15 ಅಡಿಯಿಂದ 20 ಅಡಿ ಒಳಗೆ ಮನೆಗಳಿದೆ. ಸೊ ಅಲ್ಲಿ ಮೇನ್ ಏನಂತ ಹೇಳಿದರೆ ಬ್ಯಾರಿಕೇಡ್ಸ್ ಬರಬೇಕು, ಸೇಫ್ಟಿ ಬ್ಯಾರಿಕೇಡ್ಸ್ ಬಂದರೆ ಸೊ ಇವತ್ತು ಎಷ್ಟೋ ಜೀವಗಳು ಬಾಕಿ ಆಗ್ತದೆ, ಮುಂದಿನ ದಿನಗಳಲ್ಲಿ ನಡೆಯುವಂಥ ಅಪಾಯ ಕಮ್ಮಿ ಆಗ್ತದೆ. ಸೊ ಇವತ್ತು ಇದೊಂದು ಪಟ್ಟಣ ಪಂಚಾಯತ್ಗೆ ಸಂಬಂಧಪಟ್ಟ ಒಂದು ವಾಟರ್ ಟ್ಯಾಂಕ್ ನಿಂತಿರೋದ್ರಿಂದ ಇವತ್ತು ಅವ್ರ ಜೀವ ಉಳಿದಿದೆ. ಸೊ ಆದರೂ ಅದು ತಪ್ಪು, ಅಲ್ಲಿ ನಿಲ್ಲಿಸಿರೋ ತಪ್ಪು. ಬಟ್ ಅವರ ಅದೃಷ್ಟ ಇದು ಚೆನ್ನಾಗಿತ್ತು, ಆ ವಾಟರ್ ಟ್ಯಾಂಕ್ ನಿಂತಿರೋದ್ರಿಂದ. ಆದಷ್ಟು ಪಟ್ಟಣ ಪಂಚಾಯತ್ ನಿಲ್ಲಿಸಿ ಹೋಗೋದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ದಯವಿಟ್ಟು ಒಂದು PWO ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇಲ್ಲಿ ಒಂದು ಸೇಫ್ಟಿ ಬ್ಯಾರಿಕೇಡ್ ನಿರ್ಮಿಸಿ ಇಲ್ಲಿ ಮುಂದಿನ ದಿನಗಳಲ್ಲಿ ಅಪಾಯ ನಡೆದಂತೆ ನೋಡ್ಕೊಳ್ಬೇಕು ಅಂತ ನಾವು ಊರವರು ಮತ್ತು ಎಲ್ಲ ಸೇರಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು ಏನಾದರೂ ಜೀವಹಾನಿ ಏನೋ ತೊಂದರೆ ಆಗಿಲ್ಲಲ್ಲ? ಯಾರಿಗೇನು ತೊಂದರೆ ಆಗಿಲ್ಲಲ್ಲ? ಇವತ್ತಿನ ಇದರಲ್ಲಿ ಘಟನೆಯಲ್ಲಿ ಜೀವಹಾನಿ ಏನು ಆಗಿಲ್ಲ ಸರ್. ಇದಕ್ಕಿಂತ ಮುಂಚೆ ಇಲ್ಲಿ ಆಗಿದೆ, ಒಂದು 20 ಅಡಿ ಕೆಳಗಡೆ ಗಾಡಿ ಹೋಗಿತ್ತು, ಒಂದು ಆಟೋ ರಿಕ್ಷಾ. ಇವತ್ತು ಈ ಗಾಡಿ ಏನೋ ಇವ್ರದ್ದು ಪುಣ್ಯ ಅಂತ ಹೇಳ್ಬೋದು, ಗಾಡಿ ಸ್ವಲ್ಪ ಏಟಾಗಿದೆ ಅಷ್ಟೇ, ಜೀವಹಾನಿ ಏನೂ ಆಗಿಲ್ಲ. ಅದೇ ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಅದು ಏನು ಬೇಕೋ ಅದು ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.